ಮುತ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಲವೂರು ಮತ್ತು ಮುತ್ತೂರು ಗ್ರಾಮಗಳ ಗಡಿಭಾಗವಾದ ಮಾರ್ಗದ ಅಂಗಡಿ ಎಂಬಲ್ಲೇ ಸೈಟ್ ಮನೆಗಳಿಗೆ ತೆರಳುವ ದಾರಿಯ ಅರ್ಧಭಾಗ ಕುಸಿದು ಹೋಗಿದ್ದು, ನೋಣಾಲ್ ಬಡಕಾಯಿಬೆಟ್ಟು, ಬಾರ್ಲಾ ಹೊಸಮನೆ, ಪಕಿರಕೂಡಿ, ತೌಡಂಗಿ, ಕಡಂಜಬೆಟ್ಟು ಪ್ರದೇಶಗಳಿಗೆ ಸಂಪರ್ಕ ಕಡಿತಗೊಳ್ಳುವ ಭೀತಿ ಎದುರಾಗಿದೆ. ಈ ಪ್ರದೇಶಗಳಲ್ಲಿ ಅಂದಾಜು ಸುಮಾರು 40 ಮನೆಗಳಿದ್ದು, ಇಲ್ಲಿನ ವಿದ್ಯಾರ್ಥಿಗಳು, ಉದ್ಯೋಗಿಗಳು ಮತ್ತು ಜನಸಂಚಾರಕ್ಕೆ ತೊಡಕು ಉಂಟಾಗುವ ಸಾಧ್ಯತೆ ಇದೆ. ಕುಪ್ಪೆಪದವು ಸಮೀಪದ ದೊಡ್ಡಳಿಗೆ ಎಂಬಲ್ಲಿಯ ಸಣ್ಣ ನೀರಾವರಿ ಇಲಾಖೆಯ ಅಣೆಕಟ್ಟಿನಿಂದ ಮುತ್ತೂರಿಗೆ ನೀರು ಹರಿಸುವ ಬೃಹತ್ ಕಾಲುವೆಯ ಒಂದು ಬದಿ ಕುಸಿದಿದ್ದು, ಮಳೆ ಮುಂದುವರಿದಲ್ಲೇ ಇನ್ನಷ್ಟು ಕುಸಿತವಾಗುವ ಅಪಾಯವಿದೆ. ಈಗ ಕುಸಿತವಾಗಿರುವ ಸ್ಥಳದಿಂದ ಕೇವಲ 5-6 ಅಡಿ ಅಂತರದಲ್ಲಿರುವ 2 ಮನೆಗಳು ಅಪಾಯಕ್ಕೆ ಸಿಲುಕಲಿವೆ. ಇಲ್ಲಿ ಇನ್ನೂ ಅರ್ಧ ಅಡಿ ಮಣ್ಣು ಕುಸಿದರೆ ಸಂಪರ್ಕ ಕಡಿತಗೊಂಡು ಪರಿಸರದ ಶಾಲಾ ಮಕ್ಕಳಿಗೆ, ವೃದ್ಧರಿಗೆ ಹಾಗೂ ಸಾರ್ವಜನಿಕರ ಸಂಚಾರಕ್ಕೆ ಸಂಕಷ್ಟ ಎದುರಾಗಲಿದೆ. ಮಸ್ತ್ ಜನ ಒಂದು 5 ಮುಟ್ಟ ಪೋಪಿ ನಡತು ಹೋಗ್ಯಾರ ಮುಪ್ಪ ಮಸ್ತ್ ಜನ ನಾನು ಎಂದು ಕಡ್ಡಿದ ಪೂರಿಂದ ನನ್ನ ಸಾಧ್ಯ ಇಜ್ಜಿ ದಾಲೆ ಏರೆಗ್ಲ ಸಾಲೆ ಜೋಕ್ಲೆಗ್ಲ ಏರೆಗ್ಲ ಪೈರ 10 ಜನ ಪೋಪಿನ ಶಾಲೆ ಜೋಕ್ಲು ಹೋಪಿನ ಸಾಧಿ ಪ್ರಾಯದಕ್ಲಂಜಿ ಪೋಪಂಕುಲು ಬೂತ ಸೈತ್ನ ಕ್ಲಿಯರ್ಲ ಗತಿ ಇಜ್ಜಿ ಬೇರೆಲ್ಲ ಉಂಡ ತೂಪಿನಾಗ್ಲು ಒಕ್ಕ ಜೋಕುಲ್ಲ ಇಂಕ ಪುಂಜೋಕುಲು ಎಪ್ಪು ಅಲ್ಲ ದೂರ ಅಲ್ಲ